SRK ಲ್ಯಾಡರ್ಸ್ ಪುತ್ತೂರು ಇದರ ಬೆಳ್ಳಿ ಹಬ್ಬದ ವರ್ಷ 25ನೇ ವರ್ಷ. ಬೆಳ್ಳಿ ಹಬ್ಬದ ವರ್ಷದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುವಂತಹ ಈ ಶುಭ ಸಂದರ್ಭದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಸಭಾ ಸದಸ್ಯರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. 1999 ಇದು ಈ ವರ್ಷ ನವೆಂಬರ್ ತಿಂಗಳು ಯಾವುದೇ ಹೆಸರಿಲ್ಲದೆ ಒಂದು ಸಂಸ್ಥೆ ಆರಂಭಗೊಂಡಿತು. ಕೃಷಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ನಾನು ಈ ಸಂಸ್ಥೆಯನ್ನು ನವೆಂಬರ್ ತಿಂಗಳಲ್ಲಿ 1999ರಲ್ಲಿ ಆರಂಭಿಸಿದ್ದೆ. ನಾನು ಮೂಲತಃ ಒಬ್ಬ ಕೃಷಿಕನಾಗಿದ್ದು, ನನ್ನ ತಂದೆ ಗ್ರಾಮ ಸಹಾಯಕ ಹುದ್ದೆಯಲ್ಲಿದ್ದರು. ಅದರೊಂದಿಗೆ ಚಿಕ್ಕದಾದ ತೋಟ ಇತ್ತು. ನಮಗೆ ಮಳೆಗಾಲದಲ್ಲಿ ಬೋರ್ಡೋ ಸ್ಪ್ರೇ ಮಾಡಲಿಕ್ಕೆ ಯಾವುದೇ ನುರಿತ ಕೆಲಸಗಾರರು ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಆ ಹೊತ್ತಿಗೆ ನನ್ನ ತಂದೆಯವರು ನಮ್ಮ ಮಕ್ಕಳನ್ನೇ ಎಲ್ಲರನ್ನೂ ಮರ ಹತ್ತಿಸಿ ಬೋರ್ಡೋ ಸ್ಪ್ರೇ ಮಾಡಿಸುವಂಥ ಕೆಲಸವನ್ನು ಮಾಡಿಸ್ತಾ ಇದ್ರು. ಬೇಸಿಗೆಗಾಲದಲ್ಲಿ ಅಡಿಕೆ ಮರಗಳಿಗೆ ಹೇಗೆ ಬೇಕಾದರೂ ಹತ್ತಬಹುದು, ಸ್ವಲ್ಪ ಸ್ಕಿಲ್ ಇದ್ದರೆ ಸಾಕು. ಆದರೆ ಮಳೆಗಾಲದಲ್ಲಿ ಆ ಥರ ಸಾಧ್ಯ ಇಲ್ಲ, ಮರಕ್ಕೆ ಪಾಚಿ ಬಂದಿರ್ತದೆ. ಆ ಹೊತ್ತಿನಲ್ಲಿ ಹತ್ತಲಿಕ್ಕೆ ಪ್ರಯತ್ನ ಪಟ್ಟಾಗ ಕೆಲವೊಮ್ಮೆ ಎದೆಯಲ್ಲಿ ಗಾಯಗಳು ಕೂಡ ಆಗಿದೆ. ಇದನ್ನೆಲ್ಲ ಅರಿತುಕೊಂಡು 1999ರಲ್ಲಿ ನಾನು ಆ ಮೊದಲೇ ಏನಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ಮರ ಹತ್ತುವ ಏನಿಗಾಗಿ ಪ್ರಯತ್ನ ಪಟ್ಟೆ. ನನ್ನೊಂದಿಗೆ ಸುಳ್ಯದ ದೊಡ್ಡ ತೋಟ ಬೆಟ್ಟ ಮರಿಯಪ್ಪ ಭಟ್ರು ಕೂಡ ಸಾಥ್ ನೀಡಿದರು. ಅವರ ಪ್ರೋತ್ಸಾಹದೊಂದಿಗೆ ನಾನು ಅಲ್ಯೂಮಿನಿಯಂನಲ್ಲಿ ಏನಿ ತಯಾರಿಕಾ ಕೆಲಸಕ್ಕೆ ಮುಂದಾದೆ. ನಂತರ ಸ್ವಲ್ಪ ದಿನಗಳ ಬಳಿಕ ಇದು ನನ್ನಿಂದ ಒಬ್ಬನಿಂದ ಇದನ್ನು ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಅರಿತುಕೊಂಡು ನನ್ನದೇ ಇಬ್ಬರು ಸ್ನೇಹಿತರು ನನ್ನೊಂದಿಗೆ ಕೆಲಸ ಮಾಡ್ತಾ ಇದ್ದಂತಹ ಸದಾಶಿವ ಭಟ್ ಮತ್ತು ರವೀಶ್ ಕುಮಾರ್ ಇವರ ಜೊತೆ ಸೇರಿಕೊಂಡು 2000ರಲ್ಲಿ ಪುತ್ತೂರಿನ ತೆಂಕಿಳದಲ್ಲಿ ನನ್ನ ಮಾವನ ಮನೆಯ ಅಂಗಳದಲ್ಲಿ SRK ಫ್ಯಾಬ್ರಿಕೇಟರ್ಸ್ ಎಂಬ ಹೆಸರಿನೊಂದಿಗೆ ನಮ್ಮ ಉದ್ಯಮ, ಸಣ್ಣ ಪುಟ್ಟ ಉದ್ಯಮವನ್ನು ಆರಂಭಿಸಿದೆ. ಆವಾಗ ನನ್ನೊಟ್ಟಿಗೆ ಉದ್ಯೋಗಿಯಾಗಿ ಪ್ರಪ್ರಥಮ ಬಾರಿಗೆ ಸೇರಿಕೊಂಡದ್ದು ವಸಂತ್. ಅವನು ಇವಾಗಲೂ ನಮ್ಮ ಜೊತೆಗೆ ಇದ್ದಾನೆ. ಇದು ನಮ್ಮ ಹೆಮ್ಮೆ. ನಂತರದ ದಿನಗಳಲ್ಲಿ ಅಷ್ಟೇನು ಪ್ರಯಾಣ ಸುಖಕರವಾಗಿರಲಿಲ್ಲ. 2001ರ ಹೊತ್ತಿಗೆ ಅಡಿಕೆ ಧಾರಣೆ ಕೇವಲ 25 ರೂಪಾಯಿಗೆ ಬಂತು. ಆ ಸಮಯದಲ್ಲಿ ನಮಗೆ ಯಾವುದೇ ಕೆಲಸಗಳು ಇರಲಿಲ್ಲ. ನಿಧಾನವಾಗಿ ನಾನು ಅಲ್ಯೂಮಿನಿಯಂ ಫ್ಯಾಬ್ರಿಕೇಷನ್ ಮತ್ತು ಸ್ಟೀಲ್ ಫ್ಯಾಬ್ರಿಕೇಷನ್ ಕೆಲಸಗಳಿಗೆ ಅದರೊಂದಿಗೆ ಕೈ ಜೋಡಿಸಿಕೊಂಡೆ. ನಂತರ 2006ರಲ್ಲಿ ಧರ್ಮಸ್ಥಳದಲ್ಲಿ ನಡೆದಂತಹ ನಡಾವಳಿಯ ಸಂದರ್ಭದಲ್ಲಿ ನಮಗೆ ಅಲ್ಲೊಂದು ಕೃಷಿ ಮೇಳದಲ್ಲಿ ಸ್ಟಾಲ್ಗಳನ್ನು ಇಡಲಿಕ್ಕೆ ಅವಕಾಶ ದೊರೆಯಿತು. ಇದರಿಂದ ನಮ್ಮ ಜಿಲ್ಲೆಯಲ್ಲದೆ ಇತರ ಜಿಲ್ಲೆಗಳಲ್ಲಿ ನಮ್ಮ SRK ಫ್ಯಾಬ್ರಿಕೇಟರ್ಸ್ ಇದು ಎಲ್ರಿಗೂ ಪರಿಚಯ ಆಯಿತು. ಮತ್ತೆ ನಮಗೆ ಕಷ್ಟ ಆಗಲಿಲ್ಲ. ನಮ್ಮ ಹೆಸರನ್ನು ಚೇಂಜ್ ಮಾಡಿಕೊಂಡೆವು, SRK ಲ್ಯಾಡರ್ಸ್. ಈ ಹೆಸರಿನೊಂದಿಗೆ 2008ರ ಹೊತ್ತಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ತೋಟಗಾರಿಕೆ ಇಲಾಖೆಯ ಮುಖಾಂತರ ಸಹಾಯಧನದ ಸೌಲಭ್ಯ ದೊರೆಯಿತು. ಮತ್ತು ಇನ್ನೂ ಮಾರುಕಟ್ಟೆಗೆ ನಮಗೇನು ಸಮಸ್ಯೆ ಆಗಲಿಲ್ಲ, ಮುಂದುವರಿದೆವು.
ಏಣಿಗಳಲ್ಲಿ ಒಂದು 30 ವಿನ್ಯಾಸಗಳನ್ನು ಈವರೆಗೆ ಒಟ್ಟಾಗಿ 30 ವಿನ್ಯಾಸಗಳನ್ನು ಮಾಡಿಕೊಂಡೆವು. ಅದರಲ್ಲಿ ಈಗಲೂ ಕೂಡ 8ರಿಂದ 10 ವಿನ್ಯಾಸಗಳು ಮಾರುಕಟ್ಟೆಯಲ್ಲಿವೆ. ನಾವು ಅದನ್ನು ಮಾರುಕಟ್ಟೆಗೆ ತಂದ ಹೆಮ್ಮೆ ನಮಗಿದೆ. ನಂತರ ಒಂದೊಂದಾಗಿ ಹಾರ್ವೆಸ್ಟಿಂಗ್ ಪೋಲು, ಅಡಿಕೆ ಕೀಳುವ ದೋಟಿಗಳು, ಕತ್ತಿಕೊಕ್ಕೆ, ಸ್ಪ್ರೇಯರ್ ಎಕ್ಸ್ಟೆನ್ಷನ್, ಕೆಳಗಿನಿಂದಲೇ ಮರಕ್ಕೆ ಮದ್ದು ಬಿಡುವಂಥ ವ್ಯವಸ್ಥೆಗಳು, ಗಾಡಿಗಳು, ಏಕಚಕ್ರ, ದ್ವಿಚಕ್ರ, ಹಾಗೆ ಹಲವು ನಮೂನೆಯ ಗಾಡಿಗಳು, ಹಾಗೆ ನಂತರದ ದಿನಗಳಲ್ಲಿ ಪೆಪ್ಪರ್ ಡಿಕೋನಿಂಗ್ ಮಿಷಿನ್ ಮತ್ತು ಟ್ರಕ್ ಟ್ರಾಲಿ, ಮೋಟರೈಸ್ಡ್ ಟ್ರಾಲಿ, ಸೆಲ್ಫ್ ಅನ್ಲೋಡಿಂಗ್, ಈ ಥರದ ಆವಿಷ್ಕಾರಗಳನ್ನು ಮಾಡ್ತಾ ಬಂದಿದ್ದೇವೆ. ಸುಮಾರು 24 ವರ್ಷಗಳು ಈವರೆಗೆ ಸಂದಿದ್ದು ಈ ನಮ್ಮ ಪುತ್ತೂರು ಮಾತ್ರವಲ್ಲದೆ ಕರ್ನಾಟಕ, ಕೇರಳ, ಗೋವಾ, ಮೆಡ್ರಾಸ್ ಈ ರಾಜ್ಯಗಳಲ್ಲೆಲ್ಲ ನಮ್ಮ ಈ ಉತ್ಪಾದನೆಯು ಸರಬರಾಜು ಆಗ್ತಾ ಇದೆ. ಈ ವಿಷಯವನ್ನು ಈ 25ನೇ ಸಂದರ್ಭದಲ್ಲಿ ಹೇಳಿಕೊಳ್ಳಿಕ್ಕೆ ನಾನು ತುಂಬ ಹರ್ಷ ಪಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷದ ವಿಷಯ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಸಂಸ್ಥೆಯ ಬೆಳ್ಳಿ ಹಬ್ಬದ ಸಮಾರಂಭದಲ್ಲಿ ಭಾಗವಹಿಸಿರೋದು ನನಗೆ ಬಹಳ ಸಂತೋಷ ತಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋದಕ್ಕೆ ನಮ್ಮ ಕಚೇರಿಗೆ ಬಂದಾಗ ಅವರಲ್ಲಿದ್ದ ಸ್ಫೂರ್ತಿ, ಶ್ರದ್ಧೆ ಮತ್ತು ಅವು ಏನು ಡಿಫಿಷಿಯನ್ಸಿ ಇದೆ ಅದನ್ನೆಲ್ಲ ಬದಿಗೊತ್ತಿ ಈ ಒಂದು ಇಂಡಸ್ಟ್ರಿನ ಕಟ್ಟಿ ಬಹಳಷ್ಟು ಜನಗಳಿಗೆ ಉದ್ಯೋಗ ಅವಕಾಶ ನೀಡಿರುವಂಥ ಈ ಸಂಸ್ಥೆಗೆ ನಾನು ಅಭಿನಂದನೆ ವ್ಯಕ್ತಪಡಿಸ್ತೇನೆ. ಅವರ ಎಲ್ಲ ಮುಂದಿನ ಕಾರ್ಯಗಳು ಬಹಳ ಶುಭವಾಗಲಿ ಅಂತ ಕೂಡ ಹಾರೈಸ್ತೇನೆ. ಅದೇ ರೀತಿ ಪುತ್ತೂರಿನಲ್ಲಿ ಬಹಳ ಕಮ್ಮಿ ಇಂಡಸ್ಟ್ರೀಸ್ ಇದೆ. ನಾವು ನೋಡಿದ ಹಾಗೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬಹಳ ಕಮ್ಮಿ ಇದೆ. ನಾನು ನೋಡಿದಾಗೆ ಬಿಂದು ಮತ್ತು 2 ಫ್ಯಾಕ್ಟ್ರೀಸ್ ಅಷ್ಟೇ ನೋಡಿದೆ, ಬಿಂದು ಮತ್ತು ಕ್ಯಾಂಪ್ಕೋ. ಇಲ್ಲಿ ಬಹಳ ಇಂಡಸ್ಟ್ರಿ ಡೆವಲಪ್ಮೆಂಟ್ಗೆ ಸ್ಕೋಪ್ ಇದೆ ಅಂತ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಇದು ಏನು SRK ಲ್ಯಾಡರ್ಸ್ ಇದೆ, ಅವ್ರೇನು ಹೇಳಿದರು, ಒಂದು ಚಿಕ್ಕ ಸಂಸ್ಥೆಯಾಗಿ ಪ್ರಾರಂಭಗೊಂಡು ಇವತ್ತು ಒಂದು ದೊಡ್ಡ ಸಂಸ್ಥೆಯಾಗಿ ಉದ್ಭವನಗೊಂಡಿದೆ. ಅದರಲ್ಲೂ ಮುಖ್ಯವಾಗಿ ಕೃಷಿಗೆ ಸಂಬಂಧಪಟ್ಟ ಸಲಕರಣೆಗಳನ್ನು ಮಾಡುವಂಥ ಒಂದು ಫ್ಯಾಕ್ಟ್ರಿಯಾಗಿ ಕೆಲಸ ಮಾಡ್ತಾ ಇದೆ. ಅದು ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಆಶೆ ವ್ಯಕ್ತಪಡಿಸ್ತೇನೆ. SRK ಲ್ಯಾಡರ್ ಮುಖ್ಯಸ್ಥರಾದ ಕೇಶವ್ ಅವ್ರ ಇನ್ಸ್ಪಿರೇಷನ್ ಸ್ಟೋರಿ ನಾವು ನೋಡಿ ಬಹಳಷ್ಟು ಜನ ನಮ್ಮಲ್ಲಿ ಈ ಥರ ಅಂಗವಿಕಲತೆಯಿಂದ, ವೈಫಲ್ಯದಿಂದ ನಾವು ಇರೋದು ನೋಡ್ತೀವಿ. ಅದೇ ಒಂದು ವೈಫಲ್ಯತೆ ಇದ್ದರೂ ಕೂಡ ಅವರು ಅದನ್ನು ಮನಸ್ಸು ಮಾಡಿ ಅದನ್ನೆಲ್ಲ ಮರೆತುಬಿಟ್ಟು ಇವತ್ತು ಹೇಗೆ ನಮ್ಮ ಮುಂದೆ ಒಬ್ಬ ಸ್ಫೂರ್ತಿಯಾಗಿ ಬೆಳೆದು ನಿಂತಿರೋದು ಬಹಳ ಖುಷಿ ಕೊಡುವಂಥ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಅಂತ ಹೇಳ್ಬೋದು. ಅವರಿಗೆ ಅಭಿನಂದನೆ ವ್ಯಕ್ತಪಡಿಸ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ಈ ಒಂದು ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟ ಅವರಿಗೂ ಕೂಡ ಮತ್ತು ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. SRK ಲ್ಯಾಡೀಸ್ ಉದ್ಯಮ ಇದರ ಮಾಲಕರಾದ ಕೇಶವ ಅಮ್ಮಯ್ಯವರು ಈ ಉದ್ಯಮ ಪ್ರಾರಂಭಿಸಿ ಇಂದಿಗೆ 25 ವರ್ಷಗಳ ಸಂದಿವೆ. ಭಾಳ ಸಂತೋಷದ ವಿಚಾರ. ಇದರೊಟ್ಟಿಗೆ ಈ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯೊಂದಿಗೆ ಶ್ರೇಷ್ಠ ದಾನವಾದ ರಕ್ತದಾನ ಎಂಬ ಇದನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಇದು ಕೂಡ ಒಂದು ಸಂತೋಷದ ವಿಚಾರ. ಯಾಕೆಂದರೆ ರಕ್ತದಾನ ಮನುಷ್ಯನಿಗೆ ಆಪತ್ಕಾಲದಲ್ಲಿ ಅತಿ ಅಗತ್ಯವಾದ ಪ್ರಾಣವನ್ನು ಉಳಿಸಿಕೊಳ್ಳುವ ಒಂದು ರಕ್ತವಾಗಿದೆ. ಇದನ್ನು ಈ ಬೆಳ್ಳಿ ಹಬ್ಬದ ಸಂದರ್ಭದಂದು ಇದನ್ನು ಆಯೋಜಿಸಿದ್ದು ಭಾಳ ಒಳ್ಳೆಯ ಸಂಗತಿ. ನಮ್ಮ SRK ಇದರ ಮಾಲಕರಾದ ಕೇಶವಮಯ್ಯ ಅವರು ಭಾಳಷ್ಟು ಶ್ರಮ ವಹಿಸಿ ಮುಖ್ಯವಾಗಿ ಕೃಷಿಕರಿಗೆ ಅನುಕೂಲ ಆಗುವಂಥ ಉಪಕರಣಗಳನ್ನು ಇದರ ಉತ್ಪಾದನೆಯನ್ನು ಮಾಡಿಕೊಂಡು ಯಶಸ್ವಿಯಾಗಿ 25 ವರ್ಷಗಳನ್ನು ಈ ದಿನದಂದು ಪೂರ್ಣಗೊಳಿಸಿದ್ದಾರೆ. ಮುಂದೆ ಇನ್ನಷ್ಟು ಇವರ SRK ಲ್ಯಾಡರ್ಸ್ ಎಂಬ ಸಂಸ್ಥೆಯು ಉನ್ನತಿ ಹೊಂದಲಿ ಹಾಗೂ ಇದರಲ್ಲಿ ಕಾರ್ಯ ನಿರ್ವಹಿಸ್ತಿರುವ ಎಲ್ಲ ನೌಕರರೊಂದರಿಗೂ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ನನ್ನ ಮುಖ್ಯವಾಗಿ ಸಹಾಯಕ ಕಮಿಷನರ್ ಅವರು ಹೇಳಿದರು, ಪುತ್ತೂರಲ್ಲಿ ಕೈಗಾರಿಕೆ ಹಿಂದೆ ಬಿದ್ದಿದೆ ಅಂತೇಳಿ. ಹಿಂದೆ ಬಿದ್ದಲಿಕ್ಕೆ ಕಾರಣವೂ ಹಲವಾರಿದೆ. ಒಂದು, ನಮ್ಮ ರಾಜಕೀಯದವರ ಈ ಬಗ್ಗೆ ಒಂದು ಗಮನ ಕೊಡದೇ ಇರುವಂಥ ಒಂದು ದುಃಖದ ಸಂಗತಿ. ನಾವು
7 ವರ್ಷದಿಂದ ಈಗ ಇದು 1986ರಲ್ಲಿ ಶುರು ಮಾಡಿದಂಥ ಈ ಕೈಗಾರಿಕಾ ವಾಸಾವತಿನಲ್ಲಿ ಕೆಲವೇ ಇಂಡಸ್ಟ್ರಿಗಳಿವೆ. 12 ಎಕರೆ ಜಾಗ ಇರೋದು ಇಲ್ಲಿ. ಇನ್ನೊಂದು ವಾಸಾವತವನ್ನು ನಾವು ಕವಡಿಚಾಡಿನಲ್ಲಿ ಗುರುತಿಸಿದ್ದೇವೆ. ಅಲ್ಲಿ ಸುಮಾರು 19 ಎಕರೆ ಜಾಗ ಇದೆ. ಈಗಾಗಲೇ KSICC DEC ಅವರಿಗೆ ನಮ್ಮ ಸಹಾಯಕ ಕಮಿಷನರ್ ಅವರು 5 ಎಕರೆ ಜಾಗವನ್ನು ಹಸ್ತಾಂತರಿಸಿದ್ದಾರೆ. ಬೇಗನೆ ಅದು ಆರಂಭಗೊಳ್ಳಲಿದೆ. ಸರ್, ನಿಮ್ಮಿಂದ ಇನ್ನು ಮುಂದೆ ಅದು ಬೇಗ ಆಗುವಂತೆ ಒಂದು ಅದು ಮಾಡಬೇಕು, ಒತ್ತಡ ಹೇರಬೇಕು. ಅದಕ್ಕೆ ಬೇಕಾದ ಫಂಡ್ಸನ್ನು ರಿಲೀಸ್ ಮಾಡಲಿಕ್ಕೆ ಅವರಿಗೆ ಯಾರಿಗೆ KSICC DEC ಅವರಿಗೆ ಒಂದು ಒತ್ತಡ ತರಬೇಕು. ನಿಮ್ಮ ಕಾಳಜಿಗೆ ತುಂಬ ಧನ್ಯವಾದಗಳು ಸರ್. ತುಂಬ ಯುವಕರಿದ್ದಾರೆ ಇಲ್ಲಿ, ಉದ್ಯೋಗಕ್ಕೆ ಅರಸಿಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ದಾರೆ. ನಮ್ಮ ಉದ್ಯಮಿಗಳು ಇಲ್ಲಿ ಇಲ್ಲ ಬೆಂಗಳೂರಲ್ಲಿ ತುಂಬ ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅವರಿಗೆ ಅವಕಾಶ ಕೊಟ್ಟರೆ ಇಲ್ಲಿ ಖಂಡಿತ ಉದ್ಯಮಗಳು ಸ್ಥಾಪನೆ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಈ 19 ಎಕರೆಯಲ್ಲಿ ಈಗ 5 ಎಕರೆ ಅಷ್ಟೇ ಕೊಟ್ಟಿದೆ. ಉಳಿದ ಜಾಗಗಳನ್ನು ಆದಷ್ಟು ಬೇಗ ನಮ್ಮ ಕೈಗಾರಿಕಾ ಇಲಾಖೆಗೆ ಹಸ್ತಾಂತರ ಮಾಡಿದರೆ ಬೇಗ ಇಂಡಸ್ಟ್ರಿಗಳು ಇನ್ನೂ ಅಭಿವೃದ್ಧಿ ಆಗ್ಬೋದು. ನಾವು ಅಪೇಕ್ಷೆ ಪಡೋದೇನೆಂದರೆ ಇಂತಹ ಇಂಡಸ್ಟ್ರಿಗಳು ಕೃಷಿಗೆ ಪೂರಕವಾದ ಸಣ್ಣ ಇಂಡಸ್ಟ್ರಿಗಳಾಗಬೇಕು. ದೊಡ್ಡ ಕೈಗಾರಿಕೆಗಳು ನಮಗೆ ಪುತ್ತೂರಿಗೆ ಬೇಡ. ನಾವು ಮಂಗಳೂರು ತಾಲೂಕಲ್ಲಿಯ ಅಥವಾ ಉಡುಪಿ ಸೈಡಿನಲ್ಲಿಯ ದೊಡ್ಡ ಇಂಡಸ್ಟ್ರಿಗಳನ್ನು ನೋಡಿದ್ದೇವೆ. ನಮ್ಮ ಪರಿಸರ ತುಂಬ ಮಾಲಿನ್ಯ ಮಾಡ್ತಾ ಇದೆ. ದಕ್ಷಿಣ ಕನ್ನಡ ಒಂದು ಹಸಿರು ಪ್ರದೇಶವಾಗಿತ್ತು, ಅದನ್ನು ಇವತ್ತು ಆ ಕೋಸ್ಟಲ್ ಬೆಲ್ಟು ಪೂರ ಬರಡು ಮಾಡ್ತಾ ಇದೆ. ತುಂಬ ಬೇಜಾರಾಗ್ತದೆ ಅದನ್ನು ಹೇಳಿಕೊಳ್ಳಿಕ್ಕೆ. ಹಾಗಾಗಿ ಪುತ್ತೂರಿಗೆ ಖಂಡಿತ ದೊಡ್ಡ ಇಂಡಸ್ಟ್ರಿಗಳಿಗೆ ಬರಲಿಕ್ಕೆ ಅವಕಾಶ ಕೊಡಬೇಡಿ ಸರ್. ನಾವು ಇಲ್ಲಿ ಲೋಕಲ್ ಜನ ಇದ್ದೇವೆ. ಇದನ್ನು ಕಟ್ಟಿ ಬಿಡಿಸಲಿಕ್ಕೆ ತಯಾರಾದ ಟೀಮ್ಗಳಿದೆ. ಇಲ್ಲಿಯ ಕೈಗಾರಿಕಾ ITI ಇದೆ, ಪಾಲಿಟೆಕ್ನಿಕ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇವರ ಉತ್ಸಾಹಿ ತರುಣರುಗಳು ಮುಂದೆ ಬರಲಿಕ್ಕೆ ತಯಾರಿದ್ದಾರೆ. ಮತ್ತೊಂದೇನಂತ ಹೇಳಿದರೆ, ಈಗ ಇವತ್ತು ರಕ್ತದಾನ ಶಿಬಿರ ಆರಂಭಿಸಿದ್ದಾರೆ. ಶ್ರೇಷ್ಠವಾದ ದಾನ ಅನ್ನದಾನವನ್ನು ಅವರು ಮಾಡಿದ್ದಾರೆ. ಅಂದರೆ 100 ಜನರಿಗೆ ಉದ್ಯೋಗ ಕೊಡಿಸಿದ್ದಾರೆ. ಯಾರು? SRK ಕೇಶವರು. ಮತ್ತೊಂದು ದಾನ ಅಂದರೆ ವಿದ್ಯಾದಾನ. ಆ ವಿದ್ಯಾದಾನದಲ್ಲಿಯೂ ಅವರು ಮಾಲಿಂಗೇಶ್ವರ ITI ಅಥವಾ ಮತ್ತೊಂದರಲ್ಲಿ ತೊಡಗಿಸಿಕೊಂಡು ಅದರಲ್ಲಿ ತೊಡಗಿಸಿದ್ದಾರೆ. ಈಗ ಎಲ್ಲಕ್ಕಿಂತ ಶ್ರೇಷ್ಠವಾದ ದಾನ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಮಾಡುವಂಥ ಒಂದು ದಾನ ಅಂದರೆ ರಕ್ತದಾನ. ಅದನ್ನು ಕೂಡ ಇವತ್ತು ಆಯೋಜಿಸಿದ್ದಾರೆ. ತುಂಬ ಹೆಮ್ಮೆ ಅನಿಸ್ತದೆ ಕೇಶವ್ ಅವರಿಗೆ ನಾನು ಅಭಿನಂದಿಸಲಿಕ್ಕೆ. ತುಂಬ ಸಂತೋಷದ ವಿಷಯ. ಅವರ 25ನೇ ವರ್ಷ ಕಾರ್ಯಕ್ರಮಕ್ಕೆ ಇಂತಹ ಒಂದು ಕಾರ್ಯಕ್ರಮದಿಂದ ಶುರು ಮಾಡ್ತಾ ಇರುವುದು ನಮ್ಮ ಕೈಗಾರಿಕಾ ಉದ್ಯಮಿಗಳಿಗೆ ಒಂದು ಮಾರ್ಗದರ್ಶನವೂ ಆಗಿದೆ. ನಾವು ಈಗಾಗಲೇ ನಮ್ಮ ಇಂಡಸ್ಟ್ರಿ ಶುರು ಮಾಡಿ 35 ವರ್ಷ ಆಯಿತು. ನಾವು ಬೆಳೆದಿದ್ದೇವೆ ಪುತ್ತೂರಿನ ಜನತೆಯೊಂದಿಗೆ. ಆದರೆ ಇಂಥ ಕಾರ್ಯಕ್ರಮ ಹಾಕಿಕೊಳ್ಳಲಿಕ್ಕೆ ಅಂತ ಹೇಳಲಿಕ್ಕೆ ಸ್ವಲ್ಪ ಹಿಂದೇಟು ಅನಿಸ್ತಾ ಇದೆ. ಆದರೆ ಅವರ ಮಾರ್ಗದರ್ಶನದಲ್ಲಿ, ಕೇಶವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇಂಥ ಕಾರ್ಯಕ್ರಮ ಇನ್ನು ಮುಂದೆ ಹಾಕಿಕೊಳ್ಳೋಣ, ಜನರೊಂದಿಗೆ ನಾವು ಇರೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನನಗೆ ಅತ್ಯಂತ ಹೆಮ್ಮೆಯ ವಿಚಾರ ಏನಂದರೆ, ನಮ್ಮ ರೋಟರಿ ಕ್ಲಬ್ಬಿನ ಬಹಳ ಒಂದು ಸಕ್ರಿಯ ಸದಸ್ಯರು ಶ್ರೀ ಕೇಶವರು ಅವರು ಎಲ್ಲ ರೀತಿಯಲ್ಲೂ ನಮ್ಮ ಕ್ಲಬ್ಬಲ್ಲಿ ಕಳೆದ ಕೆಲವು ವರ್ಷಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಯಾವುದೇ ಒಂದು ಸಮಾಜಮುಖಿ ಕಾರ್ಯಕ್ರಮ ಆಗಲಿ ಅಥವಾ ಯಾವುದೇ ಒಂದು ಸಂಸ್ಥೆಗೆ ಮೂಲಭೂತ ಅವಶ್ಯಕತೆ ಇದ್ದರೆ ಕೇಶವರಲ್ಲಿ ನಾವು ವಿನಂತಿಸಿಕೊಂಡ್ರೆ ಅವರು ಮುಂದೆ ಬಂದು ಎಲ್ಲ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತಮ್ಮ ಕೊಡುಗೆಯನ್ನು ಕೊಡುತ್ತಾ ಬಂದಿದ್ದಾರೆ. ಈ ದಿವಸದ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಒಂದು ಅತಿಥಿಯಾಗಿ ಅವರು ಕರೆದಿದ್ದಾರೆ. ಜೊತೆಗೆ ನಮ್ಮದೇ ಸಂಸ್ಥೆಯಾದ ಬ್ಲಡ್ ಬ್ಯಾಂಕ್ ಇದರ ಮುಖಾಂತರ ಒಂದು ಮಹತ್ ಕಾರ್ಯವನ್ನು ಅವರು ಆರಂಭಿಸಿದ್ದಾರೆ. 25ನೇ ವರ್ಷವನ್ನು ಬಹಳ ಒಂದು ಅರ್ಥಪೂರ್ಣವಾಗಿ ಅವರು ಆರಂಭಿಸಿದ್ದಾರೆ. ಇನ್ನು ಮುಂದೆಯೂ ಕೂಡ ರೋಟರಿ ಕ್ಲಬ್ ಮುಖಾಂತರ ಸಮಾಜಮುಖಿ ಕಾರ್ಯಕ್ರಮಗಳು ಅವರಿಂದ ಕೂಡಿ ಬರಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಯಶಸ್ವಿ ಪಾದಾರ್ಪಣೆಯ ಈ ಸಂದರ್ಭದಲ್ಲಿರುವಂತಹ SRK ಲ್ಯಾಡರ್ಸಿನ ಕುಟುಂಬಸ್ಥರೇ, ನಾನು ಯಶಸ್ವಿ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗಲೇ ನಮ್ಮ ಕೇಶವನ್ನ ಹೇಳಿದರು,
ನಾವೊಂದು ಬೋರ್ಡೋ ಸ್ಪ್ರೇಯ ಇದನ್ನು ಏನು ಆ ಒಂದು ಸಮಸ್ಯೆಯನ್ನು ನಾನು ಸ್ವತಃ ಅನುಭವಿಸಿ ಆ ಕೃಷಿಕನ ಆ ಸಮಸ್ಯೆಯನ್ನು ಅನುಭವಿಸಿ ಅದಕ್ಕೆ ಪರಿಹಾರವನ್ನು ಕಂಡು ಹುಡುಕಲು ಹೋಗಿ ಬೋರ್ಡೋ ಸ್ಪ್ರೇ ಇರಲಿ, ಏಣಿ ಇರಲಿ, ಅಥವಾ ಕೈಗಾಡಿಗಳಿರಲಿ, ಅಥವಾ ಯಾಂತ್ರೀಕೃತ ಏನು ಇಂಜಿನ್ ಅಳವಡಿಸಿದಂತಹ ಗಾಡಿ ಇರಲಿ, ಹಲವಾರು ಏಣಿಯಲ್ಲೇ ಸಾಧಾರಣ ಒಂದು 30 ವಿಧದ ಏಣಿಗಳನ್ನು ಮಾಡಿದರು. ಇದೆಲ್ಲವೂ ಯಶಸ್ವಿಯ ಮಜಲುಗಳಾಗಿದೆ. ಇದು ಸಾಧಾರಣವಾಗಿ ಎಲ್ಲರೂ ಇಂಡಸ್ಟ್ರಿ ಮಾಡುವಾಗ ಒಂದು ಪ್ರಾಡಕ್ಟ್ ಶುರು ಮಾಡ್ತಾರೆ, ಅದರಲ್ಲೇ ಮುಂದುವರಿಸ್ತಾರೆ, ಕೊನೆಯವರೆಗೆ ಅದೇ ಇರ್ತದೆ ಆ ಉತ್ಪಾದನಾ ಘಟಕದಲ್ಲಿ. ಇದು ಹಾಗೆಲ್ಲ. ಕೃಷಿಕನ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರವನ್ನು ಕಂಡು ಹಿಡಿಯುವ ಅಥವಾ ಹಿಡಿದು ಅದಕ್ಕೆ ಆ ಪರಿಹಾರವನ್ನು ನೀಡುವ ಒಂದು ಆ ವಿಷನ್ ಒಂದಿಗೆ ಶುರುವಾದಂತಹ SRK ಲೀಡರ್ಸ್ ಇಂದು ಕೃಷಿಕ ಇನ್ನೊಬ್ಬ ಆ ಕೃಷಿಕನಾದ ಗ್ರಾಹಕ ಇನ್ನೊಬ್ಬ ಕೃಷಿಕನಿಗೆ ಇವರನ್ನು ಸೂಚಿಸುವ ಮೇರೆಗೆ ಅಥವಾ ಇವರನ್ನು ರೆಕಮೆಂಡ್ ಮಾಡುವ ಮೇರೆಗೆ ಇಂದು ರಾಜ್ಯಾದ್ಯಂತ ಮಾತ್ರವಲ್ಲ, ನಾನು ಕೇರಳದಲ್ಲಿ ಹೋದಾಗ ಕೂಡ ನಾನು ನೋಡಿದೆ, ಒಂದು ಏಣಿ ನೋಡುವಾಗ ನಮ್ಮೂರಲ್ಲಿ ಇದೆ ಇದು ಅಂತ ಹೇಳುವಾಗ, ನಿಮ್ಮ ಊರಿಂದ ಇದು SRK ಲೀಡರ್ಸ್ ಇದು ಅಂತ ಹೇಳುವಾಗ ನನಗೆ ನಿಜವಾಗ್ಲೂ ಅಭಿಮಾನ ಆಯಿತು. ಇದು ನನ್ನ ಸ್ನೇಹಿತನ ಕಂಪೆನಿ, ಇದು ನನ್ನ ನೆರೆಯ ಒಂದು ಕಂಪೆನಿ ಅಂತೇಳಿ. ಸ್ನೇಹಿತರು, ನಾನು ಇವರನ್ನು ಪರಿಚಯ ಆಗೋದಕ್ಕೆ ಮೊದಲು ದೇವರನ್ನು ಮಾತ್ರ ನಂಬ್ತಾ ಇದ್ದೆ. ಪವಾಡಗಳ ಬಗ್ಗೆ, ಮಿರಾಕಲ್ ಬಗ್ಗೆ ನಾನು ನಂಬ್ತಾ ಇರಲಿಲ್ಲ. ಆದರೆ ನಾನು ಇವರು ಇಲ್ಲಿ ಬಂದ ನಂತರ ನಮ್ಮ ಒಡನಾಟ, ಆತ್ಮೀಯತೆ ಇನ್ನಷ್ಟು ಬೆಳೆದು ನನಗೆ ಒಂದು ನನ್ನ ಸಮಸ್ಯೆಯನ್ನು ಒಂದು ಯಂತ್ರದ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಬೇಕಾಗಿ ಅವರ ಕಾರಲ್ಲಿ ನಾನು ಚಾಲನೆ ಮಾಡಿಕೊಂಡು ಏನು ಕಾಸರಗೋಡು ಕೇರಳಕ್ಕೆ ಹೋಗುವಾಗ, ನಾನು ಸಂಟ್ಯಾರಿಂದ ಕುಂಬ್ರ ಮಾರ್ಗದಲ್ಲಿ ಹೋಗುವಾಗ ಏನು ಪರ್ಪಂಜ ಮುಟ್ಟುವಾಗ, ನೀವು ಇಲ್ಲಿಂದ ಬಂದಿರಾ, ನೀವು ಪರ್ಪಂಜ ಮುಟ್ಟಿದ್ದೀರಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ನಾನು ಮತ್ತು ಮೆಲ್ಲ ನೋಡಿದೆ ಇವರಿಗೆ ಕಾಣ್ತದ ಅಂತ. ಇಲ್ಲ. ಪುನಃ ತಿರುಗಿ ಬರುವಾಗ ಕಾಸರಗೋಡಿನಿಂದಾಗಿ ಇವರು ಸೀತಾಂಗೋಳಿ ಒಳಗೆ ನೋಡಿ, ಇಲ್ಲಿ ಒಂದು ಗಣೇಶ್ ಪ್ರಸಾದ್ ಅಂತ ಹೋಟೆಲ್ ಬೋರ್ಡ್ ಕಾಣ್ತದ, ಹೌದು, ಇಲ್ಲಿ ಎಡಕ್ಕೆ ತಕೊಳ್ಳಿ, ಇಲ್ಲಿ ಮುಂದೆ ತಕೊಳ್ಳಿ ಅಂತ ಹೇಳಿ ಪುತ್ತೂರುವರೆಗೆ ನನಗೆ ಇವರು ದಾರಿ ತೋರಿಸಿದ್ದು ದೃಷ್ಟಿ ಕಣ್ಣಲ್ಲಿ ಕಾಣದಂತಹ ಕೇಶವಣ್ಣ, ನನಗೆ ಕಣ್ಣು ಕಾಣುವನಿಗೆ. ನಿಜವಾಗ್ಲೂ ಇಂತಹ ಹಲವಾರು ಮಿರಾಕಲ್ಗಳು, ನಾನು ಇದನ್ನು ಪವಾಡ ಅಂತಲೇ ಹೇಳ್ತೇನೆ. ನಾನು ಭೂಮಿಯ ಮೇಲೆ ಒಂದು ಪವಾಡ ಪುರುಷನನ್ನು ಕಾಣುವುದಿದ್ರೆ ಯಾವುದೇ ಮುಲ್ಲಾ ಸ್ವಾಮಿ ಯಾರನ್ನೂ ಅಲ್ಲ, ಕೇಶವಣ್ಣನನ್ನು ಖಂಡಿತವಾಗಿ. ಅದರಲ್ಲಿ ಅಭಿಮಾನ ಇದೆ. ನಾನು ಅವರ ಸ್ನೇಹಿತ, ಅವರು ನನ್ನ ಸ್ನೇಹಿತ ಅಂತ ಹೇಳೋದ್ರಲ್ಲಿ ಅಭಿಮಾನ ಕೂಡ ಇದೆ. ಆತ್ಮೀಯರೇ, ಹೀಗೆ ಹೇಳ್ತಾ ಹೋದರೆ ತುಂಬ ಜಾಸ್ತಿ ಆದಿತ್ತು. ನಿಮಗೆ ನಾನು ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ಮುಗಿಸ್ತೇನೆ. 18ನೇ ಶತಮಾನದಲ್ಲಿ ಅಮೆರಿಕದಲ್ಲಿ ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ಹೇಳಿ, ಅದು 2 ಊರುಗಳನ್ನು ಮಾತ್ರ ಸಂಪರ್ಕಿಸುವುದು ಮಾತ್ರ ಅಲ್ಲ, ಅದೊಂದು ಏನು ಪ್ರವಾಸಿಗಳ ತಾಣವಾಗಿದೆ. ಅದೊಂದು ಪ್ರವಾಸಿಗಳನ್ನು ವಿದೇಶಗಳಿಂದಲೂ ಆಕರ್ಷಿಸುವಂಥ ತಾಣವಾಗಿದೆ. ಇದು ಹೇಗೆ ಬಂತಂದ್ರೆ, ಇದು ನಮಗೆ ನೆನಪಿಡಬೇಕಾದಂತಹ ಇದು ತಾಳೆ ಆಗ್ತಾ ಇದೆ ನಮಗೆ SRK ಲೀಡರ್ಸ್ಗೆ ಮತ್ತು ಆ ಬ್ರೂಕ್ಲಿನ್ ಬ್ರಿಡ್ಜಿಗೆ. ಅವತ್ತಿನ 18ನೇ ಶತಮಾನದಲ್ಲಿದ್ದ ಒಬ್ಬ ವಿನ್ಯಾಸಗಾರ, ಒಬ್ಬ ಇಂಜಿನಿಯರ್, ಅವರ ಕಲ್ಪನೆಯಲ್ಲಿ ಮೂಡಿ ಬಂತು. ಇದು ಏನು ಇದರ ಪ್ಲ್ಯಾನ್ಸ್, ಇದರ ಆರ್ಕಿಟೆಕ್ಚರ್ ಡ್ರಾಯಿಂಗ್, ಇದರ ಎಲ್ಲವೂ ಇದು ಪೂರ್ತಿ ಆಗುವ ಹಂತದಲ್ಲಿ ಅವರು ಮರಣ ಹೊಂದಿದರು. ಅವರ ಮಗ ಕೂಡ ಅವತ್ತಿನ ಒಬ್ಬರು ಪ್ರಖ್ಯಾತ ಇಂಜಿನಿಯರ್, ಅವರು ಮುಂದುವರಿಸಿದರು. ಅಚಾನಕ್ ಅವರು ಕೂಡ ದೇಹ ಎಲ್ಲ ನಿಶ್ಚಲ ಆಗುವಂಥ ಯಾವುದೋ ಒಂದು ರೋಗಕ್ಕೆ ತುತ್ತಾದರು. ಅವರ ಏನು ದೇಹ ಯಾವುದೇ ಸಂವೇದನೆ ಇಲ್ಲ. ಅವರ ಹೆಂಡತಿ ಅವರ ಏನು ಶುಶ್ರೂಷೆಯಲ್ಲಿದ್ದರು. ಆಗ ಹೆಂಡತಿ ಗಮನಿಸಬೇಕಿದ್ರೆ ಅವರ ಒಂದು ಬೆರಳು ಹೀಗೆ ಏನೋ ಅಲ್ಲಾಡ್ತಾ ಇದೆ, ಏನನ್ನೋ ಸೂಚಿಸ್ತಾ ಇದ್ದಾರೆ, ಏನನ್ನೋ ಮಾತಾಡ್ತಾ ಇದ್ದಾರೆ ಇವರು ಅಂತೇಳಿ ಅವರಿಗೆ ಅಂದಾಜಾಯಿತು. ಆಮೇಲೆ ಇವರು ಪ್ರತಿ ಒಂದು ಇಂಗ್ಲೀಷಿನ ಆಲ್ಫಬೆಟ್ಟಲ್ಲಿ ಆ ಬೆರಳಿನ ಮುಖಾಂತರ ಆ ಆಲ್ಫಬೆಟ್ಟನ್ನು ಸೂಚಿಸಿ, ಅವರು ಎಗೆ 1 ಬಿಗೆ 2 ಸಲ ಆ ಥರ ಏನೋ ಇರ್ಬೋದು ಸೂಚಿಸಿ, ಹೆಂಡತಿಯ ಮುಖಾಂತರ ಇವರು ಮಾತು ಕೂಡ ಮಾತಾಡಲಿಕ್ಕೆ ಆಗುದಿಲ್ಲ, ಕೈಕಾಲುಗಳು ಚಲನೆ ಇಲ್ಲ, ಆದರೂ ಕೂಡ ಆ ಬೆರಳಿನ ಮುಖಾಂತರ, ಹೆಂಡತಿಯ ಮುಖಾಂತರ ಅದನ್ನು ಆ ಬ್ರೂಕ್ಲಿನ್ ಬ್ರಿಡ್ಜಿನ ವಿನ್ಯಾಸವನ್ನು ಪೂರ್ತಿಗೊಳಿಸಿ ಇವತ್ತು ಆ ಬ್ರೂಕ್ಲಿನ್ ಬ್ರಿಡ್ಜ್
ಜಗತ್ತನ್ನೇ ಆಕರ್ಷಿಸುತ್ತಿದೆ. ಅದು ನೂರಾರು ವರ್ಷಗಳು ಕಳೆದರೂ ಕೂಡ ನನಗೆ ಇತ್ತೀಚೆಗೆ ಈ ಕಥೆಯನ್ನು ಓದುವಾಗ ನನಗೆ ಅದು ತುಂಬ ಉದ್ದದ ಕತೆ, ಆದಿಯಿಂದ ಅಂತ್ಯದವರೆಗೆ ನನಗೆ ಯಾಕೋ SRK ಲ್ಯಾಡರ್ಸ್ ಕೇಶವನವೇ ಕನೆಕ್ಟ್ ಆಗ್ತಾ ಇತ್ತು ನನಗೆ. ಮುಂದೆ ಒಂದು ದಿನ ಪ್ರಪಂಚವೇ ಈ ಬ್ರೂಕ್ಲಿನ್ ಬ್ರಿಡ್ಜ್ ಅನ್ನು ನೋಡುವ ಹಾಗೆ SRK ಲ್ಯಾಡರ್ಸ್ ಅನ್ನು ನೋಡ್ಲಿ ಅಂತೇಳಿ 25ನೇ ವರ್ಷಕ್ಕೆ ನಿಮಗೆ ಎಲ್ರಿಗೂ ಈ ನಮ್ಮ SRK ಕುಟುಂಬಸ್ಥರಿಗೆ ಶುಭ ಹಾರೈಸ್ತಾ. ಕೇಶವ್ ಸರ್ ಅಭಿಮಾನಿ ನಾನು. ಯಾಕೆ ಅಂತ ಹೇಳಿದರೆ ಅವರು ಅವರದ್ದು ಸ್ಟ್ರಾಂಗ್ ಆಗಿದ್ದಾರೆ, ಅವರು ಮಾನಸಿಕವಾಗಿ ಸಶಕ್ತ. ಅವರ ಏನು ಕೊರತೆಗಳಿದ್ರೂ ಸಹ ಅದನ್ನು ಮೀರಿ ಮಾನಸಿಕವಾಗಿ ಸಶಕ್ತ. ಅವರ ಈ ಸಶಕ್ತತೆಯಿಂದಲೇ ಅವರು ಅಷ್ಟು ಸ್ಟ್ರಾಂಗ್ ಇದ್ದ ಕಾರಣ ಈ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿ ಯಶಸ್ಸಿನಿಂದ ನಡೆಸ್ತಾ ಇದ್ದಾರೆ. ಹಾಗೆ ಅವರು ದೂರದೃಷ್ಟಿಯುಳ್ಳವರು. ಕೃಷಿಕರು ಸ್ವತಃ ಕೃಷಿಕರಾಗಿ ಕೃಷಿಕರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಒಂದು ಪ್ರಾರಂಭ ಮಾಡಿದ ಅತ್ಯಂತ ಚಿಕ್ಕದಾದ ಒಂದು ವ್ಯವಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೋಗಲಿಕ್ಕೆ ಇರುವಂಥ ಅವರ ದೂರದೃಷ್ಟಿ ತುಂಬ ಅಭಿನಂದನೀಯವಾಗಿದೆ. ಹಾಗೆ ಅವರದ್ದು ಕ್ರಿಯಾಶೀಲ ವ್ಯಕ್ತಿತ್ವ, ಸಮಾಜಕ್ಕೆ ಒಳಿತು ಮಾಡಬೇಕು, ಹಾಗೆ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿ ಜನರಿಗೆ ಉಪಕಾರ ಆಗಬೇಕು ಅನ್ನುವ ಅವರ ಒಂದು ಹೃದಯ ವೈಶಾಲ್ಯತೆ, ಅವರ ಕ್ರಿಯಾಶೀಲತೆ ನಮಗೆ ಅಚ್ಚರಿ ಹುಟ್ಟಿಸ್ತದೆ. ಅತ್ಯಂತ ಈ ಕ್ರಿಯಾಶೀಲ ವ್ಯಕ್ತಿತ್ವದಿಂದಾಗಿ ನಾವು ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ಅವರ ಅಭಿಮಾನಿಗಳು. ಅದು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ ನಾನು. ಸುಮಾರು 2-3 ವರ್ಷಗಳಿಂದ ನಮ್ಮ ಸಂಸ್ಥೆಯ ಒಡನಾಟದಲ್ಲಿ ಹೆಚ್ಚಾಗಿದ್ದಾರೆ ಅವರು. ನಮ್ಮ ಸಂಸ್ಥೆಯಲ್ಲಿ ಸಿವಿಲ್ ಕಾಮಗಾರಿಯನ್ನು ಪೂರೈಸಿದ್ದಾರೆ. ಹಾಗೆಯೇ ಈ ವರ್ಷ ಸಹ ಮತ್ತು ಕಳೆದ ವರ್ಷ ಸಹ ನಮ್ಮ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭದಲ್ಲಿ ಸಹ ಅವರು ಪಾಲ್ಗೊಂಡಿದ್ದಾರೆ. ಅವರೊಟ್ಟಿಗೆ ನಾವು ಒಂದು MOU ಮಾಡಿಕೊಂಡಿದ್ದೇವೆ. ಯಾಕೆ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರೇರಣೆ ಕೊಡುವಂಥ ವ್ಯಕ್ತಿತ್ವ ಅವರದು. ಎಲ್ಲರೂ ಅದೇ ರೀತಿ ಅವರ ಮಾತುಗಳಲ್ಲಿ ಸಹ ಅದು ವ್ಯಕ್ತ ಆಗ್ತದೆ. ಎಲ್ಲರೂ ಸಾಧನೆ ಮಾಡಬೇಕು. ನಮಗೆ ವಿದ್ಯಾರ್ಥಿಗಳಿಗೆ ಪ್ರೇರೇಪಿಸಲಿಕ್ಕೆ ಅವರಂಥ ಬೇರೆ ವ್ಯಕ್ತಿ ಸಿಗಲಿಕ್ಕಿಲ್ಲ ಅಂತ ನನಗೆ ಅನ್ನಿಸ್ತದೆ. ಆದ ಕಾರಣ ನಾನಿದು ಸಾರ್ಥಕ ಭಾವ ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೆ ಅವರು ಈ ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಈಗ ನಮ್ಮ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಏನು ವೃತ್ತಿ ತರಬೇತಿ ಪಡಿತಾ ಇದ್ದಾರೆ ಅವರಿಗೆ ಇವರ ಒಂದು ಮಾದರಿ ಅತ್ಯಂತ ಉಪಯುಕ್ತ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಸಣ್ಣ ಪ್ರಮಾಣದಲ್ಲಿ ಉದ್ಯಮವನ್ನು ಪ್ರಾರಂಭ ಮಾಡಿ ಹೇಗೆ ನಮ್ಮ ವಿದ್ಯಾರ್ಥಿಗಳು ಮುಂದೆ ಹೋಗಬಹುದು ಅದಕ್ಕೆ ಇದು ಪ್ರೇರಣೆ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅವರು ಉದ್ಯೋಗವನ್ನು ಸಹ ನೀಡಿದ್ದಾರೆ. ಈ ಎಲ್ಲ ಕಾರಣಗಳಿಂದ ನಾನು ಅವರಿಗೆ ಕೃತಜ್ಞನಾಗಿದ್ದೇನೆ. ಅವರ ಈ ಉದ್ಯಮ ಇನ್ನೂ ಯಶಸ್ಸಿನ ಬೆಳಗಲಿ. ಹಲವಾರು ಕ್ಷೇತ್ರಗಳಲ್ಲಿ ಅವರು ಕೈಯಾಡಿಸ್ತಾ ಇದ್ದಾರೆ. ಆ ಎಲ್ಲ ಅವರ ಏನು ಹೊಸ ಆವಿಷ್ಕಾರಗಳು ಏನಿದೆ ಅದೆಲ್ಲ ಯಶಸ್ಸುಗೊಳಿಸಲಿ. ಹಾಗೆ ಅವರು ಸಮಾಜಕ್ಕೆ ಇನ್ನಷ್ಟು ಕೊಡುಗೆಯನ್ನು ನೀಡಲಿ. ಅವರ ಮಾದರಿ ವ್ಯಕ್ತಿತ್ವ ಎಲ್ರಿಗೂ ಸಹ ನಮಗೆ ಪ್ರೇರಣೆ ಆಗಲಿ. ಈ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ಇದೇ ಸಂದರ್ಭದಲ್ಲಿ ಅವರು ಕಾರ್ಯಕ್ರಮಕ್ಕೆ ರಕ್ತದಾನ ಮಾಡುವ ಒಂದು ಸಹಯೋಗವನ್ನು ಕೇಳಿದಾಗ ಅತ್ಯಂತ ಸಂತೋಷದಿಂದ ನಾವು ಒಪ್ಪಿಕೊಂಡಿದ್ದೇವೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.